ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ. ಕೇರಳ ರಾಜ್ಯಡು ಮಂಕಿ ಫಾಕ್ಸ್ ಸೀಕ್ ತೋಜಿದ ಬತ್ತಿ ನಡೆದ ಅವರ ಕುಡ್ಲಡ್ ಹೆಚ್ಚಿಗೆ ಕಣ್ಣು ದೀತಂಡ ದುಂಬತ್ತ ಜಾಗೃತ ಕ್ರಮಾದ ವೆಲ್ಲಾಕ್ ಆಸ್ಪತ್ರೆಡ್ ಮಂಕಿ ಫಾಕ್ಸ್ ಸೀಕ್ ದಕ್ಲಿನ ಮರ್ದಗಂದು 10 ಹಾಸಿಗೆಲನ ಬೇತನೆ ವಾರ್ಡ್ ದೆತ್ತು ದೀತೆರ ಪಿದೈ ದೇಶದ್ದು ಬರ್ಪುನಕ್ಲನ ದೊಂಡ ಪರೀಕ್ಷೆ ಮಲ್ತೊಂದುಲ್ಲೇರ. ಕೇರಳ ರಾಜ್ಯಡು ಮಂಕಿ ಫಾಕ್ಸ್ ಸೀಕ್ ತೋಜಿದ ಬತ್ತಿ ನಡೆದವರ ಕುಡ್ಲಡ್ ಹೆಚ್ಚಿಗೆ ಕಣ್ಣು ದೀತಂಡ ದುಂಬತ್ತ ಜಾಗೃತ ಕ್ರಮಾದ ವೆಲ್ಲಾಕ್ ಆಸ್ಪತ್ರೆಡ್ ಮಂಕಿ ಫಾಕ್ಸ್ ಸೀಕ್ ತಕ್ಲನ ಮರ್ದಗಂದು 10 ಹಾಸಿಗೆಲನ ಬೇತನೆ ವಾರ್ಡ್ ದೆತ್ತು ದೀತೆರ ಇಂಚಿಪ ಪಿದೈ ದೇಶದ್ದು ಬಜ್ಪೆದ ಕುಡ್ಲ ವಿಮಾನ ಉಂಟುನ ತಾಣಗು ಬತ್ತಿನ ಕೇರಳ ಮೂಲದ ಜವನಗ್ ಮಂಕಿ ಫಾಕ್ಸ್ ಲಕ್ಷಣ ತೋಜಿದಿತ್ತದ ಆ ಜವನೆ ಕುಡ್ಲರ್ದ ಸೀದಾ ಕೇರಳ ಕಣ್ಣೂರದ ಪರಿಯಾರಂ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಸೇರ್ದು ಮರ್ದು ದೆತನೊಂದುಲ್ಲೆ ಪಿದೈ ದೇಶದ್ದು ಬರ್ಪನ ಮಾತೆರ್ನಲ ಬಜೆಪೆ ವಿಮಾನ ತಾಣೋಡು ಪರೀಕ್ಷೆ ಮಲ್ತೊಂದುಂಡು ಅಕ್ಕೆಡ ಜ್ವರ ಲಕ್ಷಣ ತೋಜಿಂಡ ಇಸೇಸ ಕಣ್ಣು ದೀಪುಂಡು ಸಂಶಯದಕ್ಲ ದೊಂಡದ ಪಸೆತ ಮಾದರ್ಲೆಂದೆತ್ತದು ಪೂನಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅತ್ತಂಡ ಬೆಂಗಳೂರದ NIV ಸಂಸ್ಥೆಗೆ ಕಡಪುಡಿಯರ ನಿರ್ಧಾರ ಮಲ್ತಂಡು. ಮಂಕಿ ಫಾಕ್ಸ್ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಭಾರ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ನಮ್ಮಕುಡ್ಲ ಚಾನೆಲ್ಗೆ ಮಾಹಿತಿ ಕೊಡ್ದು ಜಿಲ್ಲೆಡ ಇಡಮುಟ್ಟ ಏರೆಗ್ಲ ಮಂಕಿ ಫಾಕ್ಸ್ ಲಕ್ಷಣ ತೋಜಿದಿಜ್ಜಿ ಆಂಡ ದುಂಬತ್ತ ಜಾಗೃತಿಗೆ ವಿಮಾನ ತಾನೋಡು ಪರೀಕ್ಷೆಗೆ ವ್ಯವಸ್ಥೆ ಮಾಡಿದಂಡು ಈ ಸೀಕದ ಲಕ್ಷಣ ಬಗೆಟ್ ಮಾತಾ ವೈದ್ಯಾಧಿಕಾರಿಗಳಿಗೆ ತಿಳುವಳಿಕೆ ಕೊಡ್ದು ನಿಯಂತ್ರಣ ಕ್ರಮ ಬಗೆಟ್ ಮಾಹಿತಿ ಕೊಡ್ತುಂಡು ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆಡ್ ಬೇತನೆ ವಾರ್ಡ್ಲ ಮಲ್ತದ ಕಣ್ಣದಿತ್ತನಂದು ಪಂಡೆರ. ಕೇರಳದ ಪರಿಯಾರಂಗು ಪೋದು ಆಸ್ಪತ್ರೆಡುಪ್ಪುನ ಜವನನ ದೊಂಡೆದ ರಸ ಮಾದರಿಯನ್ನು ಪರೀಕ್ಷೆಗೆ ಕಡಪುಂಡು ವರದಿ ಬತ್ತಿ ಒಕ್ಕ ಐತ ನಿಘಂಟು ಗೊತ್ತಾವು ಕೇರಳದ ಸುರುತ ಮಂಕಿ ಫಾಕ್ಸ್ ಸೀಕ್ ಜುಲೈ 12 ವರದಿ ಆಗ್ತದೆ. ನಾವು ಈಗಾಗಲೇ 1 ತಿಂಗಳ ಹಿಂದೆ ಇದು ಯಾವಾಗ ಜಾಗತಿಕ ಮಟ್ಟದಲ್ಲಿ ಕನ್ಫರ್ಮ್ ಆಯಿತು ಕೇಸು ಆವಾಗಿಂದಲೂ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಏರ್ಪೋರ್ಟಲ್ಲಿ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೋಗ ಲಕ್ಷಣಗಳಿದ್ದರೆ ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆಗೆ ತಿಳಿಸ್ಬೇಕಂತ ಹೇಳಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದೇವೆ. ಮತ್ತು ಅದಕ್ಕೆ ಸಂಬಂಧಿಸಿದ ಹಾಗೆ ಸಸ್ಪೆಕ್ಟೆಡ್ ಕೇಸಸ್ ಇದ್ದರೆ ಆ ವ್ಯಕ್ತಿಯ ಸ್ಯಾಂಪಲ್ಸ್ಗಳನ್ನು ನಮ್ಮ ವೈರಾಲಜಿ ಯೂನಿಟ್ ಇದೆ, NIV ಬೆಂಗಳೂರಿದೆ ಅಥವಾ NIV ಪುಣೆ, ಇಲ್ಲಿಗೆ ಕಳಿಸಿಕೊಡೋ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ಸಸ್ಪೆಕ್ಟೆಡ್ ಕೇಸಸ್ ನಮಗೆ ರಿಪೋರ್ಟ್ ಆಗಿಲ್ಲ. ಬಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಐಸೋಲೇಷನ್ ವಾರ್ಡನ್ನು ಕೂಡ ನಾವು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಸೊ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳಿಗೆ ಇದರ ಬಗ್ಗೆ ಮಂಕಿ ಪಾಕ್ಸ್ ಹೇಗೆ ಬರ್ತದೆ, ಹೇಗೆ ಹರಡುತ್ತದೆ ಮತ್ತು ಏನು ಮಾಡಬೇಕೆನ್ನೋ ವಿಚಾರಗಳನ್ನು ಟ್ರೈನಿಂಗ್ ಮೂಲಕ ನಾವು ತಿಳಿಸಿಕೊಟ್ಟಿದ್ದೇವೆ. ಮತ್ತು ಸಸ್ಪೆಕ್ಟೆಡ್ ಕೇಸಸ್ ಇದ್ದರೆ ಇಮಿಡಿಯೇಟಾಗಿ ನಮಗೆ ರಿಪೋರ್ಟ್ ಮಾಡಲಿಕ್ಕೆ ಕೂಡ ನಾವು ಹೇಳಿದ್ದೇವೆ. ಸೊ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಮಂಕಿ ಪಾಕ್ಸ್ ಹಿತದೃಷ್ಟಿ ನಮ್ಮ ಜಿಲ್ಲೆಗೆ ಬರದ ಹಾಗೆ ಮತ್ತು ಬಂದರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡದ ಹಾಗೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಎಡ್ಡ ಕಾರ್ಯಮಲ್ಪನಗ ಏರಾಂಡಲ ದೂರ್ಯರಂಡ ಮನಸ್ಸಿಗೆ ಬೇಜಾರಾಪುಂಡು ಅವಿನ ಎದುರ್ಸಾದ ದುಂಬು ಪೊಪ್ಪಿನ ಶಕ್ತಿ ಸಹಕಾರಿ ಸಂಸ್ಥೆಲೆಡ್ದು ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರ MN ರಾಜೇಂದ್ರ ಕುಮಾರ್ ಪಂತೆರ ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘದ ಬೊಳ್ಳಿ ಪರ್ಬದ ವರ್ಷಾಚರಣೆ ಉದಿಪನ ಮಲ್ತದ 6 ಪಾತಿರಿಯರು. ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘದ ಬೊಳ್ಳಿ ಪರ್ಬದ ವರ್ಷಾಚರಣೆ ಐತಾರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ನಡೆತಂಡ ಸಂಘದ ಗುರಿ ಕಾರ್ಯರು ಜನಾರ್ದನ ಬಿ ಎತ್ಕೊಂಡರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರಿಕಾರ್ಯರ MN ರಾಜೇಂದ್ರ ಕುಮಾರ್ ಬೊಳ್ಳಿ ಪರ್ಬ ವರ್ಷಾಚರಣೆದಲ್ಲಿ ಸನೋದಿಪನ ಮಲ್ತೆರ. ರಾಜೇಂದ್ರ ಕುಮಾರ್ ಪಾತಿರ್ದ ಸಂಸ್ಥೆ ಕಟ್ಟುನ ಸುಲಭ ಅಣ ನಡಪಾವನವು ಕಷ್ಟ ಕಟ್ಟನಗ ಎತ್ತಿನ ಉಮೇದು ಬೊಕ್ಕ ಪೂಜಿ ಎಡ್ಡೆ ಕಾರ್ಯಮಲ್ಪನಗ ಏರಾಂಡಲ ದೂರ್ಯರಂಡ ಮನಸ್ಸಿಗೆ ಬೇಜಾರಾಪುಂಡು ಅವಿನ ಎದುರ್ಸಾದ ದುಂಬು ಪೋಪುನ ಶಕ್ತಿ ಸಹಕಾರಿ ಸಂಸ್ಥೆಲೆಡು ಉಂಡೊಂದು ಪಂಡಿರ. ನಾನು ಇಲ್ಲಿನ ಕುಡುಪಿನ ಅನಂತ ಪದ್ಮನಾಭ ದೇವರ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ 25 ವರ್ಷಗಳ ಹಿಂದೆ ಪ್ರಥಮ ಸದಸ್ಯನಾಗಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದಂಥ ತಂತ್ರಿಗಳು ಇವತ್ತು ನಮ್ಮ ಜೊತೆ ಇದ್ದು
ಆ ದೀಪವನ್ನು ಬೆಳಗಿಸಿರುವುದು ನಮಗೆ ಹೆಮ್ಮೆ ಅನಿಸ್ತದೆ. ಯಾಕೆ ಹೇಳಿದರೆ ಒಂದು 25 ವರ್ಷಗಳ ಸಂಸ್ಥೆ ಪ್ರಥಮ ಸದಸ್ಯನಾಗಿದ್ದ ಅಂಥವರಿಂದಲೇ ಇವತ್ತು ದೀಪ ಬೆಳಗಿಸಿ ರಜತ ಮಹೋತ್ಸವವನ್ನು ಆಚರಿಸುವಂಥ ಕೆಲಸ ಎಲ್ಲಿಯೂ ನಾನು ಕಂಡಾಗೆ ಕಮ್ಮಿ, ಎಲ್ಲರೂ ಸಿಕ್ಕೋದಿಲ್ಲ. ಅದು ಅನಂತ ಪದ್ಮನಾಭ ದೇವರ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಕುಡುಪು ದೇವಸ್ಥಾನದ ಆಡಳಿತ ಮುಕ್ತೇಸರರು ಕುಡುಪು ನರಸಿಂಹ ತಂತ್ರಿಲು ಆಶೀರ್ವಚನ ಕೊಡ್ದು ಸಂಸ್ಥೆಗೆ ಟಿಪ್ಪು ಬೈಕಿಯರು. ಪ್ರಥಮವಾಗಿ ನಾನೊಂದು ಪ್ರಥಮ ಸದಸ್ಯ ಅಂತ ಎಲ್ಲರೂ ಹೇಳ್ತಾರೆ. ಅದರಿಂದ ನಾನು 25 ವರ್ಷ ಹಿಂದೆ ಕರುಣಾಕರ್ ಶೆಟ್ಟರು ಎಂಬವರು ನಮ್ಮ ಮನೆಗೆ ಬಂದು ಒಂದು ಸದಸ್ಯ ಆಗಬೇಕು ಅಂತ ಒತ್ತಾಯ ಮಾಡಿ, ನನ್ನ ಹತ್ರ ಹಣ ಇರಲಿಲ್ಲ, ಏನು ಕೊಡಲಿಕ್ಕೆ ಇರಲಿಲ್ಲ, ಆದರೂ ಒತ್ತಾಯಪೂರ್ವಕವಾಗಿ ನನ್ನನ್ನು ಸದಸ್ಯನಾಗಿ ಮಾಡಿದ್ದವರು ಕರುಣಾಕರ ಶೆಟ್ಟರು. ಅದರಿಂದ 1ನೇ ಸದಸ್ಯನಾಗಿ ನಾನು ಉಳಿದಿದ್ದೇನೆ. ಅದರಿಂದ ಇನ್ನು ಮುಂದಕ್ಕೂ ಕೂಡ ಈ ವಿಧೋದ್ಯ ಸಹಕಾರಿ ಸಂಘದಿಂದ ನಮ್ಮ ವಿಶೇಷವಾದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ವಿಶೇಷವಾದ ಸಹಕಾರ ನೀಡಿ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ. ಇದಲ್ಲದೆ ನಾಲ್ಕೈದು ವಿಶೇಷ ಶಾಖೆಗಳು ನಡೆದಿದೆ. ಎಲ್ಲ ಶಾಖೆಗಳು ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಿದೆ. ಎಲ್ಲ ಮನೆ ಕಟ್ಟುವವರಿಗೆ, ಬಾಕಿ ಎಲ್ಲ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಬೇಕಾದಂಥ ಸಾಲ ಸೌಕರ್ಯಗಳು ನೀಡ್ತಾ ಇದ್ದಾರೆ. ಆದ್ದರಿಂದ ಸಾಲ ಪಡೆಕೊಂಡವರೆಲ್ಲೂ ಕ್ಲಪ್ತ ಸಮಯದಲ್ಲಿ ಪಾವತಿ ಮಾಡುವಂಥ ಅವರ ಸತ್ಪ್ರೇರೇಪಣೆ ಅವರು ದೇವರು ಅನುಗ್ರಹ ಮಾಡಲಿ ಅವರಿಗೆ. ಕುಡುಪು ವಿವಿಧೋದ್ದೇಶ ಸಹಕಾರಿ ಸಂಘದ ಲೆಕ್ಕೊಡು ರಾಜೇಂದ್ರ ಕುಮಾರಿಗೆ ತಮ್ಮನದ ಮರ್ಯಾದೆ ಮಲ್ತಿರ. ಸಂಘದ ಏಳಿಗೆಗೆ ಕಾರಣ ಎನ ಗುರಿಕಾರ್ಯರ ಜನಾರ್ದನ ಬೀಬೋಕಾರ್ಯನ ಬುಡಿದಿ ಶೋಭಾ, ಒತ್ತು ಗುರಿಕಾರ್ಯರ ನಾಗರಾಜ ಭಟ್, ಕುಡುಪು ನರಸಿಂಹ ತಂದ್ರೆ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರಿಕಾರ್ಯರ ಚಿತ್ತರಂಜನ ಬೋಳಾರ, ಸಂಘದ ವಿಶ್ವನಾಥ ಪಡುಮನೆ, ಕೆ ಕುಮಾರ, ರಾಘವೇಂದ್ರ ಭಟ್, ಜನಾರ್ದನ ನಾಯಕ್, ಪೌಲ್ ಸಾಲ್ದಾನ, ದಿನಕರ ಕುಲಾಲ್ ಇಂಚ ನಿರ್ದೇಶಕರಿಗೆ ಬಕ ಅಧಿಕಾರಲಾದ ಸೇವೆ ಸಂದೈನ ಹೊನ್ನಮ್ಮ, ಜತ್ತಪ್ಪ ಆಳ್ವ, ದಿನೇಶ್ ಕುಮಾರ್, ಚಂದ್ರಕಲಾ, ಸುಕನ್ಯಾ ರಾವ್ ಮರ್ಯಾದಿ ಅರ್ಪಣೆ ಮಲ್ತೆರ. ಕುಡುಪು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವನಸ್ಥ ಬಟ್ಟಲ್ ಬೊಕ ಲೋಟೆಲಿನ ಲೇಸರು ಕೊರಿಯರು. ಸಹಕಾರಿ ಸಂಘಲಿನ ಒತ್ತು ನಿಬಂಧಕರ ಪ್ರವೀಣ್ ನಾಯಕ್, ಕುಡುಪು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್, ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬ್ಯಾಂಕದ ಗುರುಕಾರ್ಯರು ಕೆ ಹರಿಶ್ಚಂದ್ರ, ನೀರ್ಮಾರ್ಗ ಸೇವಾ ಸಹಕಾರಿ ಸಂಘದ ಒತ್ತು ಗುರುಕಾರ್ಯರು ಉದಯ್ ಕುಮಾರ್ ಕೆ, ದುಂಬುದ ಮೇಯರ್ ಭಾಸ್ಕರ ಮೊಯ್ಲಿ ಕುಡುಪು, ಪಾಲಿಕೆ ಸದಸ್ಯರ ಸಂಗೀತ ಸಂಘದ ಸಿಇಒ ದಿನೇಶ್ ಕುಮಾರ್ ಪಾಲ್ದಿತ್ತುಂಡೆರು. ವಾಸುದೇವರಾವ್ ಕಾರ್ಯಕ್ರಮ ಸುಧಾರ್ತೆರ, ರಾಘವೇಂದ್ರ ಭಟ್ ಸೊಲ್ಮೆ ಸಂದಯರು ಅಕಿರಿಗೆ ಯಕ್ಷಗಾನ ಅಟ್ಟಣೆ ಆದಿತ್ತಳು. ಎನ್ನಲ್ಲಿ ದ್ವೇಷ ಹುಟ್ಟುವಾಗೆ ಮಾಡಿತು ಅಲ್ಲ, ಪ್ರತಿಜ್ಞೆಯನ್ನೇ ಮಾಡುವ ಹಾಗಾಯಿತು. ನೀನು ಕಲಹದಲ್ಲಿ ಸಾಹಸಿಗರು, ತಿಳಿಯದೇ ಇದ್ದವರಲ್ಲ. ಉತ್ತರೋತ್ತಾಧಿಕಾಂತ ದೇವೇಂದ್ರನ ತಂದೆ, ವರ್ತಮಾನ ಕಾಲದ ಶ್ರೇಷ್ಠ ಗುರುಗಳಾಗಿದ್ದಂತಹ ದ್ರೋಣಾಚಾರ್ಯನ ಶಿಷ್ಯವೃತ್ತಿ, ದೇವದೇವರಾದಂತಹ ಭಗವಂತ ಶ್ರೀಹರಿಯ ಸಾರಥ್ಯ, ಎಷ್ಟು ಸೌಕರ್ಯ ಉಂಟು, ಎಷ್ಟು ಸೌಲಭ್ಯ ಉಂಟು, ಅದು ಮುಖ್ಯ ಅಲ್ಲ. ಸಮಾಜ ವಿಜ್ಞಾನ ಬೋಕುಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಪಾಠ ಪಿರಸೆಟ್ ಸಾಯ್ರೆ ಕರಿನ ರಡ್ಡು ತಿಂಗುಳುಡ್ದು ನಡಪಾಯಿನ ಪೊರ್ಂಬಾಟಗು ಗೆಲ್ಮೆ ತೆಕ್ಕಿನೇಡ್ದವರ ಐತಾರ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಇಸೀಸ ಪ್ರಾರ್ಥನೆ ಗುರು ಪೂಜೆ ನಡಪಾಯರು.
ಸಮಾಜ ವಿಜ್ಞಾನ ಬುಕ್ಕುಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ ಪಾಠ ಪಿರ ಸೇರ್ಸಾಯರೆ ಕರಿನ 2 ತಿಂಗಳುಡ್ದು ನಡಪಾಯಿನ ಪೊರ್ಂಬಾಟಗು ಗೆಲ್ಮೆ ತಿಕ್ಕಿನೆಡ್ದವರ ಐತಾರ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಇಸೀಸ ಪ್ರಾರ್ಥನೆ ಗುರು ಪೂಜೆ ಆಟಣೆ ಮಲ್ತದಿತ್ತೆರ. ನಾರಾಯಣ ಗುರುಕ್ಲೆನ ಪಾಠನು ಸರ್ಕಾರ ದೆತ್ತುಪಾಡ್ನಗ ಕುದ್ರೋಳಿ ಕ್ಷೇತ್ರ ಬೊಕ ಕಂಕನಾಡಿ ಬ್ರಹ್ಮ ಬೈದರ್ಲನ ಗರೋಡಿಡು ಗುರು ಪ್ರಾರ್ಥನೆ ಬೊಕ ಇಸೀಸ ಪೂಜೆ ಸಂದಾದ ಪಾಠ ಕೂಡ ಸೇರ್ಸಾಯರೆ ಸರ್ಕಾರಗೂ ಒತ್ತಾಯ ಮಲ್ತದ ಭಕ್ತಿರು ಶಾಂತಿದ ಒಗ್ಗಟ್ಟದ ಪೊರ್ಂಬಾಟ ನಡಪಾಯಿ ಬೊಕ್ಕ ಪಾಠ ಪಿರ ಸೇರರೆ ಸರ್ಕಾರ ಆದೇಶ ಕೊಡ್ತುಂಡು. ಅಂಚದು ಪೊರ್ಂಬಾಟಗು ತಿಕ್ಕಿನ ಜಯ ಬೊಕ್ಕ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮ ಬಿಲ್ಲವ ಈಡಿಗ ನಿಗಮ ತಾಪನೆ ಬಜಪೆ ವಿಮಾನ ಉಂತುನ ತಾಣುಗು ಕೋಟಿ ಚೆನ್ನೈರ್ನ ಪುದರ್ದಿಯರೆ ಇಂಚ ಬೇಡಿಕೆಲನ ಸಂಬಂಧ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿಗೆ ಬೊಕ್ಕ ಶ್ರೀ ಗೋಕರ್ಣನಾಥೇಶ್ವರ ದೇವರಿಗೆ ಇಸೇಸ ಪೂಜೆ ನಡಪಾಯಿರ. ಜನಪದ ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್ ಬ್ರಹ್ಮಶ್ರೀ ನಾರಾಯಣ ಗುರು ವಿಚಾರ ವೇದಿಕೆದ ಸತ್ಯಜಿತ್ ಸುರತ್ಕಲ್ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಕ್ಷೇತ್ರಾಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್, ರಾಷ್ಟ್ರೀಯ ಬಿರುವೆರೆ ಮಹಾಮಂಡಲದ ಒತ್ತು ಗುರುಕಾರ್ಯರು ಸೂರ್ಯಕಾಂತ್ ಜೆ ಸುವರ್ಣ, ಗೆಜ್ಜೆಗಿರಿ ಕ್ಷೇತ್ರದ ಗುರುಕಾರ್ಯರು ಪೀತಾಂಬರ ಹೆರಾಜೆ, ಮರ್ಯಾದಿ ಗುರುಕಾರ್ಯರು ಜಯಂತ ನಡುಬೈಲ್, ಗೆಜ್ಜೆಗಿರಿ ಆಟದ ಮೇಳದ ಸಂಚಾಲಕರು ನವೀನ್ ಸುವರ್ಣ, ಯುವ ವಾಹಿನಿ ಸೇರ್ನಂಚ ಬೇತೆ ಬೇತೆ ಸಂಘ ಸಂಸ್ಥೆಲಿನ ಪದಾಧಿಕಾರುలు ಪಾಲ್ಗೊಂಡಿರು. ಮೊನ್ನೆ ದಿವಸ ನಡೆದಂತಹ ಪುಸ್ತಕದಲ್ಲಿ ಗುರುದೇವರ ಪಟ್ಟ 10ನೇ ತರಗತಿ ಸಮಾಜ ವಿಜ್ಞಾನದ ಇದರಲ್ಲಿ ಬರಬೇಕಂತ ಹೇಳಿಕೊಂಡು ಹಮ್ಮಿಕೊಂಡಂಥ ಹೋರಾಟ ಇರಬಹುದು. ಎಲ್ಲ ಹೋರಾಟ ಇವತ್ತು ಯಶಸ್ವಿಯಾಗಿರೋದು ಪೂಜ್ಯ ಗುರುವರ್ಯರ ಅನುಗ್ರಹದಿಂದ. ಅದೇ ಕಾರಣಕ್ಕಾಗಿ ಇವತ್ತು ಹೋರಾಟ ಒಂದು ಹಂತದ ಹೋರಾಟ ಯಶಸ್ವಿಯಾಗಿ ಆಗಿರುವುದಕ್ಕೆ ಗುರುದೇವರಿಗೆ ವಿಶೇಷ ಗುರುಪೂಜೆಯನ್ನು ಸಲ್ಲಿಸಿಕೊಂಡು ಗುರುದೇವರು ಮೊನ್ನೆ ಹೋರಾಟ ಯಶಸ್ವಿ ಮಾಡಿದ್ದು ಮಾತ್ರ ಅಲ್ಲ, ಮುಂದಿನ ಯಾವ ಹೋರಾಟಗಳು ಈ ಸಮಾಜ ದೃಷ್ಟಿಯಿಂದ ಆಗಬೇಕಾಗಿದೆ. ಅದು ಗುರುಗಳ ಹೆಸರಿನಲ್ಲಿ 26 ಪಂಗಡಗಳಿಗೆ ಸಂಬಂಧಪಟ್ಟ ಹಾಗೆ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮ ಮಂಡಳಿಯ ರಚನೆ ಇರಬಹುದು, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈರ ಹೆಸರಿರ್ಬೋದು. ಇಂತಹ ಎಲ್ಲ ಹೋರಾಟಗಳಿಗೆ ಗುರುದೇವರು ಅನುಗ್ರಹ ಮಾಡಲಿ, ಗುರುದೇವರ ಅನುಗ್ರಹದಿಂದ ಎಲ್ಲ ಹೋರಾಟಗಳು ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ಸಮಾಜದ ಎಲ್ಲ ಭಾಗದ ಪ್ರಮುಖರನ್ನು ಸೇರಿಸಿಕೊಂಡು ವಿಶೇಷ ಗುರುಪೂಜೆ ನಡೆಯಿತು. ಬಿಲ್ಲವ ಈಡಿಗ ಸಮಾಜಕ್ಕೆ ಒಂದು ನಾರಾಯಣ ಗುರು ನಿಗಮ ಆಗಬೇಕು ಎನ್ನುವುದು ಈ ಸಮಾಜದ ಒಂದು ಆವತ್ತಿನಿಂದ ನಾವು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದನ್ನು ಕೂಡ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹದಿಂದ ಶೀಘ್ರ ಅದು ಆಗಬೇಕು. ಅದೇ ರೀತಿ ಈ ಮಂಗಳೂರಿನ ಏರ್ಪೋರ್ಟಿಗೆ ಕೋಟಿ ಚೆನ್ನೈಯವರ ಹೆಸರು ಇಡಬೇಕನ್ನುವಂಥದ್ದು. ಹಾಗೆಯೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಗಳು ಏನಿದೆ ಅದು ಇಂದು ಈ ಜಗತ್ತಿಗೆ ಅತ್ಯಂತ ಅನಿವಾರ್ಯ ಆಗಿದೆ. ಈ ಸಂಬಂಧಪಟ್ಟಂತಹ ಮುಖ್ಯ ರೈಲ್ವೆ ಸ್ಟೇಷನ್ಗಳಿಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನಿಟ್ಟು ಆ ನಾರಾಯಣ ಗುರುಗಳ ವಿಚಾರಧಾರೆಗಳು ಈ ಪ್ರಪಂಚಾದ್ಯಂತ ಪರಿಸರಿಸಲಿಕ್ಕೆ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹ, ಅದೊಟ್ಟಿಗೆ ಸಂಬಂಧಪಟ್ಟವರಿಗೆ ಆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆ ಪರಮಾತ್ಮ ಶಕ್ತಿ ಕೊಡಬೇಕೆನ್ನುವಂತಹ ಪ್ರಾರ್ಥನೆಯನ್ನು ಹಾಗೆಯೇ ಪೂಜೆಯನ್ನು ನಾವು ಇಂದು ಸಲ್ಲಿಸಿದ್ದೇವೆ. ಈ ಎಲ್ಲ ಪೂಜೆ ಪ್ರಾರ್ಥನೆಗಳನ್ನು ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೆ ಈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಸರ್ವ ಶಕ್ತಿಗಳು ಇದನ್ನು ನಮಗೆ ಅನುಗ್ರಹಿಸಬೇಕು. ಇದಕ್ಕೆ ಸಂಬಂಧಪಟ್ಟವರಿಗೆ ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಇಂದು ಸಂಕಲ್ಪ ಮಾಡಿಕೊಂಡಿದ್ದೇವೋ ಆ ವಿಚಾರಗಳೆಲ್ಲ ಕೂಡ ಕಾರ್ಯರೂಪಕ್ಕೆ ಬರಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಹಕಾರಿ ಕ್ಷೇತ್ರ ಇತ್ತೆ ಇಡೀ ದೇಶಡು ಗುರ್ತಮಂತೊಂದುಂಡು. ಸಹಕಾರಿ ಕ್ಷೇತ್ರ ಕೊರ್ನಾಥ ಸಾಯ ಬೇತೆ ಓವಿಯ ಬ್ಯಾಂಕ್ ಕುರ್ತುಜಿಂದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಬ್ಯಾಂಕ್ ಗುರುಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಪಂತೆರ ಬೆದ್ರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನಡು ಬ್ಯಾಂಕ್ದ ನೂತ ಆಚರಣೆ ವರ್ಷದ ಮಹಾಸಭೆಟ್ ಗುರ್ಕಾರ್ಮೆ ವಹಿಸಿದ ಆರು ಪಾತಿರಿಯರು. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ದ ನೂತ ಆಜನೆ ವರ್ಷದ ಮಹಾಸಭೆ ಐತಾರ ಬ್ಯಾಂಕ್ದ ಗುರುಕಾರ್ಯರು ಬಾಹುಬಲಿ ಪ್ರಸಾದ್ ಗುರ್ಕಾರ್ಮಿಡ್ ಬೆದ್ರ ಸ್ವರಾಜ್ಯ ಮೈದಾನ ಕೈತಲ್ದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕನ್ನಡ ಭವನ ನಡೆತಂಡು 2021-22ನೇ ಸಾಲದ ವರ್ಷದ ವರದಿ ಲೆಕ್ಕ ಪರಿಶೋಧನಾ ವರದಿ ದುಂಬುದಿದ್ದು ಒಟ್ಟು ಲಾಭ ಇಂಗಡ ಮಲ್ಪುನ ಬೊಕ್ಕ ಬಜೆಟ್ಡ್ದು ಹೆಚ್ಚು ಖರ್ಚಾಯಿನ ಬಗೆಟ್ ಚರ್ಚೆ ನಡಪಾಯಿರು. 2022-23ನೇ ಸಾಲದ ಬಜೆಟ್ ದುಂಬುದಿಯೇರು. ಸೊಸೈಟಿಗೆ 11,544 ಜನ ಸದಸ್ಯರಿದ್ದೈಟ್ 4,000 ಜನ ಸಭೆಟ್ ಹಾಜರಿತ್ತೀರ. ಬ್ಯಾಂಕ್ದ ಗುರುಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಪಾತಿರ್ದು ಸಹಕಾರಿ ಕ್ಷೇತ್ರ ದೇಶೊಡೆ ಗುರ್ತಾದಿತ್ತದು ಕೇಂದ್ರ ಸರ್ಕಾರ ಬೇತನೆ ಮಂತ್ರಿ ರೆಂದಿತ್ತಂಡು
ನನತದೆನುಕ್ಲೆಡ್ ಒಂಜಿ ಕಾನೂನು ಸಹಕಾರಿ ಕ್ಷೇತ್ರದ ಬರ್ಪನ ಯೋಜನೆ ತಯಾರಾವೊಂದುಂಡು ಛತ್ತೀಸ್ಗಢ ನಡೆದಿನ ಸಭೆಟ್ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿ ಬಗೆಟ್ ಸಮಗ್ರ ಚರ್ಚೆ ನಡೆತದಂಡು ಸಹಕಾರಿ ಕ್ಷೇತ್ರನ ಕೊರ್ನಾತ್ ಸಾಯ ಬೇತೆ ಒವ್ವೇ ಬ್ಯಾಂಕ್ ಕೊರ್ತುಜಿಂದು ಪಂಡ್ಯರ ಕಲ್ಪವೃಕ್ಷ ಆರೋಗ್ಯ ಇನ್ಸೂರ್ ಸೇರ್ದು ಮೂಡಬಿದ್ರೆ ಸಹಕಾರಿ ಬ್ಯಾಂಕ್ದು ಕೊರೊಂದುಪ್ಪನ ಪಾಕ ಯೋಜನೆದ ಬಗೆಟ್ ಗುರಿಕಾರ್ಯರು ಮಾಹಿತಿ ಕುರಿಯರ ಬ್ಯಾಂಕಿನ ಅಭಿವೃದ್ಧಿ ಅದರ ಬಗ್ಗೆ ವಿಶೇಷವಾದ ಕಾಳಜಿ ಇದ್ದ ಕಾರಣ ಮಾತ್ರ ಇವತ್ತು ಈ ಕೋಆಪರೇಟಿವ್ ಸೊಸೈಟಿನಲ್ಲಿ ಠೇವಣಿ ಇರುತ್ತೆ ಅಂತ ಹೇಳಿಕೆ ನಾನು ಇಚ್ಛೆಪಡ್ತಿದ್ದೇನೆ. ಆದರೆ ಅಷ್ಟೇ ನಾವು ಇವತ್ತು 441.87 ಲಕ್ಷ ಇದ್ದರೂ ಇವತ್ತು ನಾವು ಅಷ್ಟೇ ಹಣವನ್ನು ನಾವು ಸಾಲ ರೂಪದಲ್ಲಿ ಸಹ ನಾವು ಕೊಟ್ಟಿದ್ದೇವೆ. ನಮ್ಮ ಒಟ್ಟು ಸಾಲ ಇವತ್ತು ಸುಮಾರು 400 ಕೋಟಿಗಿಂತಲೂ ಮಿಕ್ಕಿ ಸಾಲವನ್ನು ಸಹ ನಾವು ಇವತ್ತು ಕೊಟ್ಟಿದ್ದೇವೆ. ಯಾವಾಗಲೂ ಒಂದು ಬ್ಯಾಂಕ್ ಸುದೃಢ ಆಗಬೇಕಾದರೆ ಡೆಟ್ಟರ್ ಆ್ಯಂಡ್ ಕ್ರೆಡಿಟರ್ ಶುಡ್ ಬಿ ವೆರಿ ಸ್ಟ್ರಾಂಗ್. ನಾನು ವಿಶೇಷವಾಗಿ ಅಭಿನಂದಿಸುವುದು ಏನಂದರೆ, ಯಾರೆಲ್ಲ ಠೇವಣಿಗಳಿಟ್ಟಿದ್ದಾರೆ, ಯಾವರೆಲ್ಲ ಸಾಲವನ್ನು ತಗೊಂಡಿದ್ದಾರೆ, ಅವರು ಇದ್ದ ಕಾರಣವೂ ಈ ಬ್ಯಾಂಕಿಗೆ ಇಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು, ಇಷ್ಟು ಲಾಭಾಂಶ ತೆಗೊಳ್ಳಿಕ್ಕೆ ಸಾಧ್ಯ ಆಯಿತು. ಬಹುಶಃ ಅವರಿಬ್ಬರೂ ನಮ್ಮ ಮೇಲಿನ ಪ್ರೀತಿ ಅಭಿಮಾನದ ಬಗ್ಗೆ, ಈ 106 ವರ್ಷಗಳ ಇತಿಹಾಸ ಇರುವ ಬ್ಯಾಂಕಿನ ಬಗ್ಗೆ ಅಭಿಮಾನ ಇಟ್ಟ ಕಾರಣ ಈ ಬ್ಯಾಂಕು ಸುಮಾರು 10 ಕೋಟಿಗಿಂತಲೂ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಒತ್ತು ಗುರ್ಕಾಡ್ದಿ ಪ್ರೇಮ ಎಸ್ ಸ್ಯಾಲಿಯನ್, ಹಿರಿಯ ನಿರ್ದೇಶಕರು ಎಂ ಗಣೇಶ್ ನಾಯಕ್, ಜಾರ್ಜ್ ಮೋನಿಸ್, ಮನೋಜ್ ಶೆಟ್ಟಿ, ಅಬ್ದುಲ್ ಗಫೂರ್, MP ಅಶೋಕ್ ಕಾಮತ್, ಎಂ ಜ್ಞಾನೇಶ್ವರ ಕಾಳಿಂಗಪೈ, ಎಂ ಜಯರಾಮ ಕೋಟ್ಯಾನ್, ಎಂ ಪದ್ಮನಾಭ, ದಯಾನಂದ ನಾಯ್ಕ, ಅನಿತಾ ಶೆಟ್ಟಿ, ವಿಮಲ್ ಕುಮಾರ್ ಜೈನ್, ಮುಖ್ಯ ಕಾರ್ಯತೋವನ್ನಾಧಿಕಾರಿ ಧರಣೇಂದ್ರ ಜೈನ್ ಮಹಾಸಭೆಟ್ ಪಾಲ್ದೊಂಡ್ಯರ. ಬ್ಯಾಂಕ್ ಸದಸ್ಯರಿಗೆ ಕೊರೋನಾ ಸೀಕ ತಡೆಪುನ ಬೂಸ್ಟರ್ ಡೋಸ್ ವ್ಯವಸ್ಥೆ ಮಲ್ತದಿತ್ತರ. ನಿರ್ದೇಶಕರು ಚಂದ್ರಶೇಖರ ಎಂ ಸಭೆತ ನಡಾವಳಿನ ಸುಧಾರ್ಥ ಕೊರಿಯರ. ದಲಿತ ಚಳವಳಿ ಬೊಕ ಸಮಾಜ ಪರಿವರ್ತನಾ ನಾಯಕರು ಮಹಾಬೌದ್ಧ ಉಪಾಸಕರು ಇಂಚಿಪತಿರ್ನ PDKಯ ಮೇರೆಗೆ ರಾಜ್ಯ ಮಟ್ಟದ ನುಡಿ ನಮನ ಕಾರ್ಯಕ್ರಮ ಐತಾರ ಬೆಳ್ತಂಗಡಿಯಲ್ಲಿ ನಡೆತಂಡು. ರಾಜ್ಯದ ದುಂಬುದ ಮಂತ್ರಿ ವಸಂತ ಬಂಗೇರ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಹಿರಿಯ ಸಾಹಿತಿ ಡಾಕ್ಟರ್ ವಾಸುದೇವ ಬೆಳ್ಳೆ ಪಾಲ್ಗೊಂಡರು. ದಲಿತ ಚಳವಳಿ ಬೊಕ ಸಮಾಜ ಪರಿವರ್ತನಾ ನಾಯಕರು ಮಹಾಬೌದ್ಧ ಉಪಾಸಕರು DKಯ ಇಂಚಿಪತಿರ್ದೇರು. ಅರೆಗ್ ರಾಜ್ಯ ಮಟ್ಟದ ನುಡಿ ನಮನ ಕಾರ್ಯಕ್ರಮ ಐತಾರ ಬೆಳ್ತಂಗಡಿದ ನಾರಾಯಣಗುರು ಸಭಾಭವನೋಡ್ ನಡೆತಂಡು. ರಾಜ್ಯದ ದುಂಬುದ ಮಂತ್ರಿ ವಸಂತ ಬಂಗೇರ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ ಸಿಂಹ ನಾಯಕ್, ಹಿರಿಯ ಸಾಹಿತಿ ಡಾಕ್ಟರ್ ವಾಸುದೇವ ಬೆಳ್ಳೆ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ತರಾವರಿ ದಲಿತ ಸಂಘಟನೆದಕ್ಕೂ ಪಾಲ್ದೊಂದು DKಯರ್ನ ಚಿತ್ರಪಟಕ್ಕೂ ಪುರ್ಪ ಪಾಡ್ದು ಕೈ ಮುಗಿದು ನುಡಿ ನಮನ ಸಂದಾಯರು. ವಸಂತ ಬಂಗೇರ ಪಾತ್ರದ 31 ವರ್ಷ ತಾನು ಒಕ್ಕ DKಯರು ಒಟ್ಟುಗಿತ್ತ ಅಲ್ಪಸಂಖ್ಯಾತರ್ನ ಪರವಾದ 6 ಪಾಕ ಪೊರಂಬಾಟ ಮಲ್ತಿನಾರು ಸಾರಗಟ್ಲೆ ಜನಕಾರ್ಯನ ಪೊರಂಬಾಟದ ಫಲತಿಕದಂಡು ಇತ್ತೆ ನಮ್ಮವರಿ ನಿಷ್ಠದ ನಾಯಕನ ಕಳೆವಂದ ಅರನ ಆತ್ಮಗೂ ಶಾಂತಿ ತೆಕ್ಕಡಂದ ಪಂಡ್ಯರ. ಸಾವಿರಾರು ಮಂದಿ ಅವರ ಹೋರಾಟದ ಫಲವನ್ನು ಸವಿದಿದ್ದಾರೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಹೋರಾಟದ ಫಲಶ್ರುತಿ ನಾವು ಕೆಲವು ದಿನಗಳ ಹಿಂದೆ ಈ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಚಳುವಳಿಯನ್ನು ಮಾಡಿದ್ವಿ. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಪರವಾಗಿ ಮಾಡಿದಂಥ ಒಂದು ಚಳುವಳಿ. 10ನೇ ತರಗತಿಯಲ್ಲಿದ್ದಂಥ ಪಠ್ಯಪುಸ್ತಕವನ್ನು ತೆಗೆದು ಹಾಕಿದರು ಅಂತ ಹೇಳುವಂಥದ್ದನ್ನು ಮರು ಸೇರ್ಪಡೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಒಂದು ಚಳವಳಿಯನ್ನು ಮಾಡಿದ್ವಿ. ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಇದರ ಮುಖ್ಯವಾಗಿ ಈ ಚಳವಳಿಯನ್ನು ನಾವು ಮಾಡಿದ್ದೆವು. ಆದರೆ ನನ್ನ ಆತ್ಮೀಯ ಬಂಧು DKಯನವರಿಗೆ ತಿಳಿಸ್ಲಿಕ್ಕೆ ನನಗಾಗಲಿಲ್ಲ, ನಮ್ಮ ಸಂಘಟನೆಯವರು ತಿಳಿಸಲಿಲ್ಲ. ದೊಡ್ಡ ತಪ್ಪಾಗಿದೆ. ಆದರೆ DKಯನವರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅಂತ ಹೇಳಿಕ್ಕೆ ನಾನು ಈ ಸಂದರ್ಭ ಇಚ್ಛೆ ಪಡ್ತಾ ಇದ್ದೇನೆ. ಡಾಕ್ಟರ್ ವಾಸುದೇವ ಬೆಳ್ಳೆ ಪಾತಿರ್ದು DKಯರ್ನ ಬಾಲ್ಯದ ಮನಸ್ಸು ಸೂತಂಚಿನ ವ್ಯಕ್ತಿತ್ವ ಸಮುದಾಯಗೂ ಉಪದ್ರಾಪನ ಅತ್ತಂಡ ಚಳವಳಿಗೂ ಒಡಕ ಬರ್ಪನ ವಿಚಾರ ಬತ್ತಂಡ ಭಾರಿ ಕಠಿಣ ಹೊಂದಿತ್ತರು. ಚಳುವಳಿಗಾರರು, ಸಮಾಜ ಪರಿವರ್ತನಾ ನಾಯಕರು, ಬಹುಜನ ಚಿಂತಕರನ್ನು ಸಮಾಜ ಕಳಿವೊಂದೊಂದು ಪಂಡ್ಯರು.
ನಾಯಕರಾಗೋದು ಮುಖ್ಯ ಅಲ್ಲ, ಭಾಳ ಕ್ಲಾರಿಟಿ ಅನ್ನೋದು ಭಾಳ ಮುಖ್ಯ ಅಂತ. ಎಷ್ಟು ಬರೆದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅಂದರೆ ಬರೆಯುವ ಹಂತದಲ್ಲಿ ಅವರು ಹೋದ್ರಲ್ಲ ಅನ್ನುವಂಥದ್ದು ಒಂದು ನಮ್ಮ ದುಃಖದ ಸಂಗತಿ. ಆ ಕ್ಲಾರಿಟಿ ಇದೆಯಲ್ಲ ಬಹುತೇಕರಲ್ಲಿ ಇರೋದಿಲ್ಲ. ಆ ಕ್ಲಾರಿಟಿ ಇದ್ದಿದ್ರಿಂದಲೇ ಅವರು ಯಾರ ಜೊತೆಗೂ ಮಾತಾಡಬಲ್ಲ, ಸಂವಾದಿಸಬಲ್ಲ ಅಂತ ಒಂದು ಬೌದ್ಧಿಕ ಶಕ್ತಿ, ಒಂದು ಜ್ಞಾನ ಅವರಲ್ಲಿತ್ತು ಅಂತ. ಈಗ ಅಂಬೇಡ್ಕರ್ ಯಾಕೆ ಭಾರತದಲ್ಲಿ ಜಯಿಸಿದ್ರು ಅಂದರೆ ಭಾಳ ಜ್ಞಾನದಿಂದಾಗಿ ಅವರು ಬರೀ ಜ್ಞಾನದಿಂದ ಮಾತ್ರ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇತ್ತು. ಈಗ ಇಲ್ಲಾಂದರೆ ಭಾರತದಲ್ಲಿ ಅವ್ರು ಮಾತಾಡಲಿಕ್ಕೆ ಸಾಧ್ಯ ಇತ್ತು? ಆ ಕಾಲದಲ್ಲಿ ಇಂಥ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇತ್ತ? ಸಾಧ್ಯ ಇರಲಿಲ್ಲ. ಅವ್ರು ಇಡೀ ಜೀವಮಾನ ಇಡೀ ಹೋರಾಟ ಮಾಡಿ ಗೆಲ್ಲಲಿಕ್ಕೆ ಸಕ್ಸಸ್ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಅಪಾದವಾದಂಥ ಓದು ಮತ್ತು ಅವರ ವಿಶ್ಲೇಷಣೆ ಗುಣ ಮತ್ತು ಅದರ ತೊಡಗಿಸಿಕೊಳ್ಳುವಿಕೆ, ಪರಿಶ್ರಮೇ ಬಹಳ ಮುಖ್ಯವಾದ ಕಾರಣ. ಅಂಥ ಒಂದು ಪರಿಶ್ರಮ ಬದ್ಧತೆ ನಮ್ಮಲ್ಲಿ ಡಿಕೈರ್ಲಿತ್ತು ಅನ್ನುವಂಥದ್ದು. ರಕ್ಷಿತ್ ಸುವರ್ಣ, ಕಾಂತಪ್ಪ ಅಲಂಗಾರ್, ಶಿವಕುಮಾರ್, ರಾಜೀವ ಸಾಲಿಯನ್, ಸತೀಶ್ ಕಜ್ಜೆಪದವು, ಅಚ್ಯುತ ಸಂಪಿಗೆ, ಸೇಸಪ್ಪ ಬೆದ್ರಕಾಡ್, ಡಿಕೈರ್ನ ಬುಡಿದಿ, ಅತ್ರಾಡಿ ಅಮೃತ ಅರನ ಕುಟುಂಬದಕ್ಕೂ ಪಾಲ್ಗೊಂಡಿರು. ಗುರುಪುರ ಬಂಟೇರ್ನ ಮಾತೃ ಸಂಘ ಶ್ರೀ ವೈದ್ಯನಾಥ ಕಲ್ಯಾಣ ಸಮುದಾಯ ಭವನ ಹುಕ್ಕದಕಟ್ಟೆ ಗುರುಪುರ ಇಂದಿತ ವರ್ಷದ ಸಭೆ ಐತಾರ ವಾಮಂಜೂರ್ ಚರ್ಚ್ ಸಭಾಭವನ ನಡೆತಂಡು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಬಿನ್ನೇರ್ನ ಒಟ್ಟು ಸೇರಿಗೆಡು ಸಭೆಯನ್ನು ಉದಿಪನ ಮಲ್ತೇರು. ಗುರುಪುರ ಬಂಟೇರ್ನ ಮಾತೃ ಸಂಘ ಶ್ರೀ ವೈದ್ಯನಾಥ ಕಲ್ಯಾಣ ಸಮುದಾಯದ ಭವನ ಕುಕ್ಕುದಕಟ್ಟೆ ಗುರುಪುರ ಇಂದಿತ ವರ್ಷದ ಸಭೆ ಐತಾರ ವಾಮಂಜೂರು ಚರ್ಚ್ ಸಭಾಭವನ ನಡೆತಂಡು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಬಿನ್ನೇರ್ನ ಒಟ್ಟು ಸಿರಿಗೇಡು ಸಭೆಯನ್ನು ಉದಿಪನ ಮಲ್ತೇರು. ಲೇಸಡ್ ನಿತ್ಯಾನಂದ ಸ್ವಾಮಿಯರ್ನ ಚಿತ್ರಪಟ ಉದಿಪನ ಮಲ್ತೇರು. ಹಿರಿಯರ್ನ ಪುಣ್ಯೋರ್ದೇನಿ ಗುರುಪುರ ಬಂಟೇರ್ನ ಮಾತೃ ಸಂಘ ಒಮೇದಡು ಕೆಲಸ ಮಲ್ಪರೆ ಸಾಧ್ಯ ಆತಂಡು. ಸಾಮಾನ್ಯರ್ದು ಒರಿ ಎತ್ತರದ ನರಮನೆ ಆವಡುಂದಾಂಡ ಅತ್ತಂಡ ತೀರ್ಥ ಮಟ್ಟೊಡ್ದು ಮಿತ್ತ ಮಟ್ಟುಗು ಏರಡುಂದಾಂಡ ಅಕ್ಲೆಡ ಒಪ್ಪುನ ಎಡ್ಡೆಗುಣ ಒಂಜಾವಡು. ಆ ಎಡ್ಡೆಗುಣ ಮಾತ ಗುರುಪುರ ಬಂಟೇರ್ನ ಸಂಘದ ಜವಾಬ್ದಾರಿಡುಂಡು ಒಂದು ದುಂಪುಗೆ ಇಂಚನೆ ಪೊರ್ಲಡು ಸಾಗಣಂದು ಚಂದ್ರಶೇಖರಾನಂದ ಸ್ವಾಮೀಜಿ ಎಡ್ಡೆಪ್ಪು ಬೈಕಿಯರು. ಒಂದು ಮೂಜಿನೇ ಸಲ ಮೊಗಲು ವಾಮಂಜೂರಿಗೆ ಬತ್ತೀರು. ಪನಗ ಬಾರಿ ತೀರ್ಥರದು ಮಿತ್ತು ಬತ್ತದ ಎತ್ತರದ ಜಾಗಗೆ ಬತ್ತೀರು. ಈ ಎತ್ತರದ ಜಾಗಗೆ ಬಂದಾಗ ಸಂತೋಷ್ ಶೆಟ್ಟರ ಅಧ್ಯಕ್ಷರಾದ ಬತ್ತೀರು. ವಾಮಂಜೂರಿಗೆ ಕೈತಾಲ್ ಹೊಸಲಕ್ಕೆ ಬಣ್ಣ ಮೂಡಿಸಿದ್ದೆ. ಈ ಭಾಗಕ್ಕೆ ಬಂದಾಗ ಮಕ್ಕಳಿಗೆ ಒಂಜಿ ಜಾಗ ತಿಕ್ಕಂಡು ಸುಮಾರು 2 ಎಕರೆ ಜಾಗದ ಎತ್ತೇರು ಸ್ವಂತ ಬಂಟರ ಸಂಘ ಮಲ್ಪೋಡು ಪನ್ಪುನ ಒಂಜಿ ಅಪೇಕ್ಷೆಯನ್ನು ಮಲ್ತದ. ಈತ ಮಲ್ಲ ಎತ್ತರಗೆ ಬತ್ತೇರು ಪನ್ಪುನೇ ಒಂಜಿ ಮಲ್ಲ ಸಾಧನೆ ದೀಗ ಬಂಡ ಗುರುಪುರಾಡ ಬಂಟರ ಸಂಘ ಇತ್ತನು ನಾಮಕಾವಸ್ಥೆಗೆ ಇತ್ತನು ಗುರುಪುರ ಬಂಟರ ಸಂಘ ಇತ್ತೆ ವರ್ಮ ವರ್ಷಡ್ ಗುರುಪುರ ಬಂಟರ ಸಂಘದ ಸಾಧನೆ ದಾದ ಒಂದು ಕೇಂದ್ರ ಮಾತ ಬಂಟ ಸಂಘಲ ವರ ತರದೆರ್ತದ ತೋಡ್ ಮೊಗಲ ಸಾಧನೆ ಅಂಚಿತ್ತಿನ ಮಂಚಿ ಕಾರ್ಯಕ್ಷೇತ್ರನ ವಿಸ್ತಾರ ಮಲ್ತೇರು ಪಂಡ್ರೆಗೆ ಬಹಳ ಕೊಂಡಾಟ ಆಪುನು. ಸಂಘದ ಗುರುಕಾರ್ಯರು ಸಂತೋಷ್ ಶೆಟ್ಟಿ ಶೆಡ್ಡೆ ಹೊಸಳಕ್ಕೆ ಗುರುಪುರ ಬಂಟೇರ್ನ ಸಂಘದ ಏಳಿಗೆ ಬಗೆಟ್ ತೆರಿಪಾದು ಸಂಘದ ಏಳಿಗೆಗೆ ಬೊಕ್ಕ ಬುಲೇಚಲ್ಗ ಕಾರಣ ಏನಕ್ಲೆಗ್ ಸೊಲ್ಮೆ ಸಂದಾಯಿತ ಮಲ್ತೇರ. ಎಂಕ್ಲೆಗ್ ಈತ ಮಲ್ಲ ಒಂಜಿ ಮಹಾ ಸಹಕಾರ ಕೊಡ್ತಿನ ಪೂರ ಅಂಚನೆ ಎನ್ನ ಕುಡಂಜಿ ಎನ್ನ ಅನ್ನೆ ಕೆಲವರು ಬಂದ್ಪೇರು ಮಾಮಂದ್ಲ ಬಂದ್ಪೇರು ಕೆಲವರು ಬಂದ್ಪೇರು ಯಾನ್ ಆರ್ನೊಟ್ಟಿಗೆ ವಾ ಪಲ ಆರು ಏನ ವಾ ರೀತಿ ತೂತೇರು ಬಂದಾಗ ಹೆಂಗೆ ಈತ ಸಮಾಜದ ಗುರ್ತ ಕಾರಣ ಅನ್ನೆ ಮಂಜುವತನ್ನೆ ನೆರಣಿ ಅನ್ನೆ ಏಪಲ ಅರೆ ಚಿರರಣಿ ಅದಿಪ್ಪೆ ಬೊಕ್ಕೊಂಜಿ ಗುರುಪುರ ಬಂಟ್ರ ಸಂಘ ಏನ ಅಧ್ಯಕ್ಷ ಸ್ಥಾನ ಉಂತ ಏನಗಳು ಒಂಜಿನ ನಮ್ಮ ಸುದರ್ಶನ ಬೊಕ್ಕ ರಾಜ್ಕುಮಾರ್ಲ ಮಕ್ಕಳು ಮಲ್ತಿನ ಸಪೋರ್ಟಡು ಯಾನಿಡಿಗೆ ಬತ್ತ ಉಂತದೆ ಅಂಚೆ ಎಂಕಲ ಪೂರ ಪ್ರತಿ ವರಿಲ ಪದಾಧಿಕಾರಿನಕಲೆಗಳ ಯಾನ ಮುಲ್ತಲು ಸೋಲೇದು ಸಮ ಮಲ್ತ ಒಂದು ನಿಖಿಲ ಸಹಕಾರ ಎಂಕಲೊಟ್ಟಿಗೆ ಎಪ್ಪಡು ನನಾತ್ ನನ್ನ ದುಂಬುಗಳ ನಿಖಲು ಅಗತ್ಯ ನಮ್ಮ ಒಟ್ಟಿಗೆ ಸೇರೊಂದು ಕೆಲಸ ಮಲ್ಪಗ ಬಂದೊಂದು SSLC ಬೊಕ್ಕ PUCಡ್ 80% ಹೆಚ್ಚ ಮಾರ್ಕ್ ದಿತ್ತಿನ ಜೋಕ್ಲೆಗ್ ಬೊಕ್ಕ ಬೇತೆ ಬೇತೆ ಕ್ಷೇತ್ರಲೆಡ್ ಸಾಧನೆ ಮಲ್ತಿನಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತೆರ. 2 ಕ್ಲಾಸ್ಡ್ಲ ಪಾಸ್ ಆಯ್ನ ಮಾತ ಜೋಕ್ಲೆಗ್ ಮೆಚ್ಚಿಗೆ ಸಂದಾಯಿತ ಮಲ್ತೆರ.
ಬಂಟೇರ್ನಯ್ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ, ಇಂದ್ರಾಳಿ ಜಯಕರ, ಚಂದ್ರಹಾಸ ಶೆಟ್ಟಿ ಬಿನ್ನೆರಾದಿತ್ಯರ, ಸಂಘದ ಕಾರ್ಯಂತಿರ ಹರೀಶ್ ಶೆಟ್ಟಿ, ಪ್ರವೀಣ್ ಆಳ್ವಾ ಗುಂಡ್ಯ, ಜಯರಾಮ್ ಶೆಟ್ಟಿ, ಸುದರ್ಶನ ಶೆಟ್ಟಿ ಇಂಚ ಮಾತಾ ಪದಾಧಿಕಾರಿಗಳು ಸದಸ್ಯರು ಒಟ್ಟುಗಿತ್ತರ. ಆ ಕೇರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮುರಿದು ಬತ್ತಂಡು. ಬೇತೆ ಬೇತೆ ಗೊಬ್ಬುಲೆಡ್ದು ಉಂಡಾಪುನ ತರಾವರಿ ಪೆಟ್ಟಲಿನ ತಡಿಪುನ ಹೊಸ ಚಿಂತನದ ಮರ್ದು ಬಗೆಟ್ ಗೊಬ್ಬುಲಿನ ಕೋಚ್ಲೆಗು ಬೊಕ ತರಬೇತಿ ಕೊರ್ಪುನಕ್ಲೆಗು ಕುಡ್ಲದ KMC ಆಸ್ಪತ್ರೆದ ನಿಲೆಟ್ ಮಾಹಿತಿ ಕಾರ್ಯಕ್ರಮ ಐತಾರ ಕುಡ್ಲಡ್ ನಡತಂಡ. ಬೇತೆ ಬೇತೆ ಗೊಬ್ಬುಲೆಡ್ದು ಉಂಡಾಪುನ ತರಾವರಿ ಪೆಟ್ಟಲೆನ್ ತಡಪುನ ಹೊಸ ಚಿಂತನದ ಮರ್ದು ಬಗೆಟ್ ಗೊಬ್ಬುಲಿನ ಕೋಚ್ಲೆಗು ಬೊಕ ತರಬೇತಿ ಕೊರ್ಪುನಕ್ಲೆಗು ಕುಡ್ಲದ KMC ಆಸ್ಪತ್ರೆದ ನಿಲೆಟ್ ಮಾಹಿತಿ ಕಾರ್ಯಕ್ರಮ ಐತಾರ ಕುಡ್ಲಡ್ ನಡತಂಡ. ಸೊಂಟ ಮೊರಂಪು ಬೊಕ ಗೊಬ್ಬುಲೆಡ್ದು ಪೆಟ್ಟಾಯ್ನೇಕ್ ಮರ್ದು ಕೊರ್ಪುನೇಟ್ ಎಡೇನ ತಿರಿತಿನ ಡಾಕ್ಟರ್ ಯೋಗೀಶ್ ಕಾಮತ್, ಬೆರಿಮುಳ್ಳು ಮರ್ದುದ ಎಡೇನ ತಿರಿತಿನ ಡಾಕ್ಟರ್ ಈಶ್ವರ ಕೀರ್ತಿ, ಇಸೇಸ ಫಿಸಿಯೋಥೆರಪಿ ಲೈನ ಡಾಕ್ಟರ್ ವಿಶ್ವರಂಜನ್ ದಾಸ್ ಬೊಕ ಡಾಕ್ಟರ್ ಆಶೀಶ್ ಪ್ರಭಾಕರ್ ಬೇತೆ ಬೇತೆ ಮಾಹಿತಿ ಕುರಿಯರ. KMC ಆಸ್ಪತ್ರೆದ ವೈದ್ಯರು ಅಧಿಕಾರುలు ಗೊಬ್ಬುಲಿನ ಕೋಚ್ ಬೊಕ ತರಬೇತಿದಾರರು ಪಾಲ್ಗೊಂಡಿರು. It is not the bony structure which is very important. These muscles which are very important. These muscles are the one which guides the movement of spine. So I was talking to Dr. Nagendra. So usually sports people do not get any, active sports people do not get any spinal injury because their core muscles are very strong. It is the sedentary people who get this injury. And the problem with sports is it is above 50, 60. Whenever they continue their sports, that time they injure their back because muscles are weak and the joints also are worn off. They come with the later age problems, not the acute problems. Acute, usually active sports people will have good core and they do not injure their discs. These core muscles which are covering the spine is very important. You have many youngsters coming, particularly they see all the pictures on the walls of all these guys there, and they want to recreate that within a period of 2 months. So it is very similar to that car parking there. We think we are doing a lot of hard work. The moment they go to the gym, they'll pick up the 30-pound machine and start doing that, and next day they are sitting there massaging their so what we need to really do there is, are they doing a good combination of aerobics and weight training? Are they spending time for washing out the toxic products of muscle contraction which comes by stretches? Are our football guys, our youngsters who want to build up this, realizing that you shouldn't really start from the heavyweights but build up repetitions? ವರವು ಕಲ್ಪನಕ್ಲಿಗೆ ಗಾಂಜಾ ಒದಗಾವಂದಿತ್ತಿನ ಆರೋಪಿ ಪುತ್ತೂರದ ಖಾಸಗಿ ಕಾಲೇಜಿನ ಕಲ್ಪನ ಕೇರಳ ಮೂಲದ 20 ವರ್ಷ ಪ್ರಾಯದ ಮುಬಿನ್ ಪನ್ಪನಾಯನ್ನು ಪೊಲೀಸರು ಪತ್ತದೇರು. ಬರುವ ಕಲ್ಪನಕ್ಲಿಗೆ ಗಾಂಜಾ ಒದಗಾವಂದಿತ್ತಿನ ಆರೋಪಿ ಪುತ್ತೂರದ ಖಾಸಗಿ ಕಾಲೇಜಿನ ಕಲ್ಪನ ಕೇರಳ ಮೂಲದ 20 ವರ್ಷ ಪ್ರಾಯದ ಮುಬಿನ್ ಪನ್ಪನಾಯನ್ನು ಪೊಲೀಸರು ಪತ್ತದೇರು. ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಕೆ ದುಂಬಾಳ್ತದ ಕೂಟ ಈ ಕಾರ್ಯಾಚರಣೆ ನಡಪಾದಿತ್ತದು. ಬಂಧನಾಯನ ಆರೋಪಿ ಮುಬಿನ್ ಆಯನ ಕಾಲೇಜ್ ತಕ್ಲೆಗ್ ಬೊಕ್ಕ ಪುತ್ತೂರು ಸುತ್ತಮುತ್ತಲ್ದ ಬೇತೆ ಕಾಲೇಜಿದ ಜೋಕ್ಲೆಗ್ ಗಾಂಜಾ ಒದಗಾವಂದಿತ್ತಿನ ಬಗೆಟ್ ಮಾಹಿತಿ ಒಟ್ಟು ಮಲ್ತಿನ ಪೊಲೀಸರು ಆರೋಪಿನ ಗಾಂಜಾ ಮಾರ್ನಾಗನೆ ಪತ್ತದೇರು. ಆಯಡ್ದು 550 ಗ್ರಾಂ ಗಾಂಜಾ ಸ್ವಾಧೀನಗುದೆ ತಂದು ಅಮಲು ವಸ್ತು ನಿಯಂತ್ರಣ ಕಾಯ್ದೆದಡಿಟ್ಟು ಕೇಸ್ ಪಾಡ್ದೇರು. ಒಡಿಪೋ ಜಿಲ್ಲೆಡ್ ಬತ್ತಿನ ಭಾರೀ ಬಡ್ಸೋಗು ಕಾಪು ತಾಲೂಕುಡು ಕಟಪಾಡಿ ಶಿರುವ ಮಾರ್ಗ ಇಡೀ ಹಾಳಾತಂಡು. ಮಾರ್ಗನು ತುರ್ತು ರಿಪೇರಿ ಮಲ್ಪಡೊಂದು ಸಾರ್ವಜನಿಕರು ಒತ್ತಾಯ ಮಲ್ದೇರು. ಒಡಿಪೋ ಜಿಲ್ಲೆಡ್ ಬತ್ತಿನ ಭಾರಿ ಬಡ್ಸೋಗು ಕಾಪು ತಾಲೂಕುಡು ಕಟಪಾಡಿ ಶಿರುವ ಮಾರ್ಗ ಇಡೀ ಹಾಳಾತಂಡು. ಕಟಪಾಡಿ ರೈಲು ಸಂಕದ ಕೈತಲು ರಾಜ್ಯ ರಾಜಮಾರ್ಗಡು ಗುಂಡಿ ಬುಡ್ದು ಗಾಡಿಲು ಮಗರ್ನ ಗುದ್ದುನ ಸಂಗತಿ ಸಾಮಾನ್ಯ ಆದು ಪೋತುಂಡು. ಬೊಡ್ಚಾಂದಿ ವಸ್ತಲೆನ್ ಕನತದು ಈ ಗುಂಡಿಲಿಗೆ ದೊರ್ತೊಂದುಲ್ಲೇರು. ಐಡ್ದು ಒಂದು ಮಾತ ಮಾರ್ಗ ಇಡೀ ಪದರ್ದು ಬೊಕ್ಕಲಾತ ಅಪಾಯಗೂ ಕಾರಣ ಆತಂಡು. ಮಾರ್ಗನು ತುರ್ತು ರಿಪೇರಿ ಮಲ್ಪಡೊಂದು ಸಾರ್ವಜನಿಕರು ಒತ್ತಾಯ ಮಲ್ದೇರು.
ಇಡಗಿನಿತ ನಮ್ಮಕುಡ್ಲ ತುಳು ವಾರ್ತೆಲು ಮುಗೇಣ ನನ್ನೆಲ್ಲ ಇತೆ ಪುರ್ತುಗು ನಮ್ಮಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.